ಇಷ್ಟೊಂದು ರುಚಿಯಾಗಿರುವಂತಹ ಕುಷ್ಕ ರೈಸ್ ನಿಮಗೆ ಯಾವ ಹೋಟೆಲಲ್ಲೂ ಸಿಗಲ್ಲ. ಇಂಥ ಬಾಯಿ ನೀರೂರಿಸುವಂಥ ಕುಷ್ಕ ರೈಸನ್ನು ನಾವು ಮನೆಯಲ್ಲಿ ಸುಲಭವಾಗಿ ಚಿಕನ್ ಬಿರಿಯಾನಿಗಿಂತಲೂ ರುಚಿಯಾಗಿ ಮಾಡ್ಬೋದು. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ನನ್ನ ಇವತ್ತಿನ ವಿಡಿಯೋದಲ್ಲಿ ಈ ಕುಷ್ಕ ರೈಸ್ ಇದೆಯಲ್ಲ, ಅದನ್ನ ಮನೆಯಲ್ಲಿ ಸುಲಭವಾಗಿ ತುಂಬಾ ರುಚಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಾರ್ಮಲ್ ಆಗಿ ನಾನ್ ವೆಜ್ ಹೋಟೆಲ್ಗಳಲ್ಲಿ ಅಥವಾ ಮಿಲಿಟರಿ ಸ್ಟೈಲ್ ಹೋಟೆಲ್ಗಳಲ್ಲಿ ಕುಷ್ಕ ರೈಸ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವತ್ತು ನಾನು ಹೇಳ್ಕೊಡುವಂಥ ರೆಸಿಪಿ ಇದೆಯಲ್ಲ, ಅದಕ್ಕಿಂತನೂ ತುಂಬಾ ಸೂಪರಾಗಿ ತುಂಬಾ ರುಚಿಯಾಗಿ ಬರುತ್ತೆ. ಸಿಂಪಲಾಗಿ ಮಾಡ್ಬೋದು. ನೀವು ಕರೆಕ್ಟಾಗಿ ವಿಡಿಯೋನ ನೋಡಿಕೊಂಡು ಕರೆಕ್ಟಾಗಿ ಮೆಷರ್ಮೆಂಟಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಗಮನವಿಟ್ಟು ಮಾಡಿದರೆ ಈ ಕುಷ್ಕ ರೈಸ್ ಇದೆಯಲ್ಲ, ನಿಮಗೆ ಯಾವ ಬಿರಿಯಾನಿಗಿಂತನೂ ಕಮ್ಮಿ ಇರಲ್ಲ, ಅಷ್ಟು ಸೂಪರಾಗಿ ಬರುತ್ತೆ. ರೆಸಿಪಿ ನೋಡಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ನೀವು ಎಲ್ಲರಿಗಿಂತ ಬೇಗನೆ ನನ್ನ ವೀಡಿಯೋಸ್ಗಳನ್ನು ನೋಡ್ಬೋದು. ಹಾಗೆಯೇ ಇನ್ನೊಂದು ಏನು ಅಂತಂದರೆ, ನಾನು ಇನ್ನೊಂದು ಚಾನೆಲ್ ಮಾಡಿದ್ದೇನೆ, ಅಮ್ಮೀಸ್ ಲೈಫ್ ಸ್ಟೈಲ್ ಅಂತ. ಅದರಲ್ಲಿ ನಮ್ಮ ದಿನನಿತ್ಯಕ್ಕೆ ಬೇಕಾಗಿರುವಂತಹ ತುಂಬಾ ಟಿಪ್ಸ್ಗಳನ್ನು ಹಾಕ್ತಾ ಇರ್ತೀನಿ. ಆ ವಿಡಿಯೋಸ್ಗಳನ್ನು ಕೂಡ ನೋಡಲಿಕ್ಕೆ ಮರಿಬೇಡಿ. ಆ ಚಾನೆಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತಂದರೆ ಎಲ್ಲ ಲೈಫ್ ಸ್ಟೈಲ್ಗೆ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ಅದರಲ್ಲಿರುತ್ತೆ. ಥ್ಯಾಂಕ್ಸ್ ಎಲ್ರಿಗೂ. ಕುಷ್ಕ ರೈಸ್ ಮಾಡಲಿಕ್ಕೆ ನಾವು ಮೊದಲಿಗೆ ರೈಸನ್ನು ನೀರಲ್ಲಿ ನೆನೆ ಹಾಕಿಡಬೇಕು. ನಾನೊಂದು 2 ಲೋಟ ನಾರ್ಮಲ್ ಮೀಲ್ಸ್ ರೈಸ್ ತಗೊತಾ ಇದ್ದೀನಿ. ಬಾಸುಮತಿ ರೈಸಲ್ಲೂ ಮಾಡ್ಬೋದು, ಬಟ್ ನಾನು ನಾರ್ಮಲ್ ಮೀಲ್ಸ್ ರೈಸಲ್ಲಿ ಮಾಡ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಲೋಟದಲ್ಲಿ 2 ಲೋಟ ರೈಸನ್ನು ಹಾಕ್ಕೊಂಡಿದ್ದೀನಿ. ಇದೊಂದು 4 ರಿಂದ 5 ಜನರಿಗೆ ತಿನ್ನಲಿಕ್ಕೆ ಸಾಕಾಗುತ್ತೆ. ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕಿ, ಅಷ್ಟರಲ್ಲಿ ನಾವು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ಇದಾದ ನಂತರ ನಾವೊಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು 10 ರಿಂದ 12 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ಶುಂಠಿ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನ ಗ್ರೈಂಡ್ ಮಾಡಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಸೂಪರ್ ಆಗಿರುವಂತಹ ಕುಷ್ಕಕ್ಕೆ ಹಾಕುವಂತಹ ಶುಂಠಿ ಬೆಳ್ಳುಳ್ಳಿ ಸೊಪ್ಪಲ್ಲಿ ಮಾಡಿರುವಂತಹ ಪೇಸ್ಟ್ ರೆಡಿಯಾಗಿದೆ. ಇವಾಗ ಕುಷ್ಕನ ನಾನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ಸ್ಟವ್ ಮೇಲೆ ಕುಕ್ಕರನ್ನು ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಅದಾದ ನಂತರ 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊತಾ ಇದ್ದೀನಿ. ಆಮೇಲೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋಬಹುದು. ಇಲ್ಲ ನೀವು ಬರೀ ತುಪ್ಪನೂ ಹಾಕೋಬಹುದು, ಬರೀ ಕುಕ್ಕಿಂಗ್ ಆಯಿಲ್ ಕೂಡ ಹಾಕೋಬಹುದು. ಇವಾಗ ಇದಕ್ಕೆ ನಾವು ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. 1-2 ಪಲಾವ್ ಎಲೆ, ಚಕ್ಕೆ, ಅದಾದ ನಂತರ 3-4 ಲವಂಗ, ಏಲಕ್ಕಿ, ಇದು ಜಾವಿತ್ರಿ, ಸ್ಟಾರ್, ಇಷ್ಟನ್ನು ಹಾಕೊತಾ ಇದ್ದೀನಿ. ಈ ಎಣ್ಣೆ ಅಥವಾ ಈ ತುಪ್ಪ ಕಾದ ನಂತರ ಇದನ್ನ ಹಾಕೋಬೇಕು. ಹಾಕೊಂಡಾದ ನಂತರ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 2 ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಈರುಳ್ಳಿ ನೀವು ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಈಗ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಈರುಳ್ಳಿ ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಇನ್ನೂ ಫ್ರೈ ಆಗಬೇಕು. ಇವಾಗ ಮೀಡಿಯಮ್ ಫ್ರೈ ಆಗಿದೆ, ಬಟ್ ಸ್ವಲ್ಪ ಡೀಪ್ ಫ್ರೈ ಆದರೆ ಫ್ಲೇವರ್, ಕುಷ್ಕ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಇಷ್ಟು ಫ್ರೈ ಆಗಿದ್ದು ಸಾಕು. ಇವಾಗ 2 ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದ ನಂತರ ಉಪ್ಪು ಅರ್ಧ ಚಮಚ, ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆದ ನಂತರ ಇವಾಗ ನಾವು ಇದಕ್ಕೆ ಗ್ರೀನ್ ಪೇಸ್ಟನ್ನು ಹಾಕೋಬೇಕು. ಈ ಗ್ರೀನ್ ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ
ಗ್ರೀನ್ ಪೇಸ್ಟ್ ಇದು ಹಸಿ ಆರಿದ ನಂತರ ಇವಾಗ ಮಸಾಲ ಪುಡಿಗಳನ್ನು ಹಾಕೋಬೇಕು. ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, 1 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, 1 ಟೇಬಲ್ ಸ್ಪೂನಷ್ಟು ಇದು ಹೋಮ್ ಮೇಡ್ ಬಿರಿಯಾನಿ ಮಸಾಲ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಸಾಲ ಪುಡಿಗಳನ್ನೆಲ್ಲ ಹಾಕಿ ಆದ ನಂತರ ಫ್ಲೇಮನ್ನು ಲೋ ಇಟ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ತಳ ಹಿಡಿಯುತ್ತೆ. ಅದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ ನಂತರ ಇವಾಗ ಚಿಕ್ಕ ಕಪ್ಪಲ್ಲಿ 1 ಕಪ್ ಅಷ್ಟು ಮೊಸರನ್ನು ಹಾಕೊತಾ ಇದ್ದೀನಿ. ಮತ್ತೆ 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ಆಮೇಲೆ ಚೂರು 1/4ರಷ್ಟು ಲಿಂಬೆ ರಸ ಹಾಕೊತಾ ಇದ್ದೀನಿ. ಲಿಂಬೆ ರಸ ಹಾಕಿದ್ರೂ ಆಗುತ್ತೆ, ಇಲ್ಲದಿದ್ರೂ ಆಗುತ್ತೆ. ನಿಮಗೆ ಫ್ಲೇವರ್ ಒಂಚೂರು ಹುಳಿ ಟೈಪ್ ಬರಬೇಕು ಅಂತಂದರೆ ಚೂರು ನಿಂಬೆ ರಸನ ಹಾಕ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ. ನೀವು ಮೊಸರು ಬದಲು ಯೋಗರ್ಟ್ ಹಾಕ್ಕೊಂಡಿದ್ರೆ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ, ಯೋಗರ್ಟ್ ಸಿಹಿ ಇರುತ್ತೆ. ನಾನು ಮೊಸರು ಹಾಕಿರೋದ್ರಿಂದ ಒಂದು ಸ್ವಲ್ಪ ಚೂರು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕುಷ್ಕ ರೈಸ್ ಇದು ಮಸಾಲೆ ರೆಡಿ ಆಗಿದೆ. ಇದೊಂದು ಸರಿ ರೆಡಿ ಆದರೆ ಮುಗೀತು, ಇನ್ನೇನು ಇದರಲ್ಲಿ ಕೆಲಸ ಇಲ್ಲ. ರೈಸನ್ನು ಹಾಕಿಬಿಟ್ಟು ನಾವು ಬೇಯಿಸ್ಲಿಕ್ಕಿಟ್ರೆ ಆಯಿತು. ಬಟ್ ಈ ಮಸಾಲ ಇದೆಯಲ್ವಾ, ಇದು ರೆಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈ ಮಸಾಲೆನ ನೀವು ಎಷ್ಟು ಚೆನ್ನಾಗಿ ರೆಡಿ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಮಗೆ ಕುಷ್ಕ ರೈಸ್ ರುಚಿ ಬರುತ್ತೆ. ಇದು ನೋಡ್ತಾ ಇದ್ರೇ ಟೆಂಪ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಈ ಮಸಾಲೆ ರೆಡಿ ಆಗಿದೆ. ಇವಾಗ ನೆನೆ ಹಾಕಿರುವಂಥ ಅಕ್ಕಿಯನ್ನು, ರೈಸನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನು ಬಸಿದ್ಬಿಟ್ಟು ಹಾಕ್ಕೊಳ್ಳಿ. ಇವಾಗ ಈ ಕುಷ್ಕ ಮಸಾಲ ಜೊತೆ ರೈಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿನ ಕಮ್ಮಿ ಇಟ್ಕೊಂಡೆ ನೀವು ಮಸಾಲ ಹಾಕಿದ ನಂತರ ಇದೆಲ್ಲದನ್ನು ಉರಿಯನ್ನು ಕಮ್ಮಿ ಇಟ್ಕೊಂಡೆ ಮಾಡಬೇಕು. ಇವಾಗ ನೀರನ್ನು ಹಾಕ್ಕೊಳ್ಳಿ. ನೀರು ನಾರ್ಮಲ್ ರೈಸ್ ಆದರೆ 1:2 ಅಂದರೆ 1 ಗ್ಲಾಸ್ ರೈಸ್ ಹಾಕಿದರೆ 2 ಗ್ಲಾಸ್ ನೀರು ಹಾಕಬೇಕು. ನಾನು 2 ಗ್ಲಾಸ್ ರೈಸ್ ಹಾಕಿರೋದ್ರಿಂದ 4 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಬಾಸುಮತಿ ರೈಸಲ್ಲಿ ಮಾಡೋದಿದ್ದರೆ 2 ಗ್ಲಾಸ್ ರೈಸಿಗೆ 1.5 ಗ್ಲಾಸಷ್ಟು ನೀರು ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗಿದೆಯಲ್ಲ, ನೀವು ಬೇಕಾದರೆ ಇದನ್ನ ಒಂಚೂರು ಟೇಸ್ಟ್ ಮಾಡಿಕೊಂಡು ಉಪ್ಪು, ಹುಳಿ, ಖಾರ ಏನು ಬೇಕಿದ್ರೂ ಇವಾಗ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂತಂದರೆ ಇದು ಬೆಂದಾದ ನಂತರ ನಾವು ಮತ್ತೆ ಏನು ಅಡ್ಜಸ್ಟ್ ಮಾಡಲಿಕ್ಕಾಗಲ್ಲ. ಈ ನೀರಿದೆಯಲ್ವಾ, ಮಸಾಲ ಮಿಕ್ಸ್ ನೀರಿದು ನೀವು ಟೇಸ್ಟ್ ಮಾಡಿದಾಗ ಸ್ವಲ್ಪ ಸ್ಟ್ರಾಂಗೇ ಇರಬೇಕು, ಉಪ್ಪು ಮತ್ತು ಹುಳಿ. ಯಾಕಂತಂದರೆ ಅದು ಮತ್ತು ರೈಸ್ ಬೆಂದಾಗಿಲ್ಲದಿದ್ದರೆ ಸಪ್ಪೆ ಆಗುತ್ತೆ. ಕೊನೆಯದಾಗಿ ಫ್ಲೇವರಿಗೆ ರೈಸ್ ಉದುರುದ್ರಾಗಿ ಚೆನ್ನಾಗಿ ಬರಲಿಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಬೇಕಾದರೂ ಒಂಚೂರು ಹಾಕೋಬೋದು. ನೀಟಾಗಿ ಮಿಕ್ಸ್ ಮಾಡಿ. ಇವಾಗ ನೀವು ಕುಕ್ಕರನ್ನು ಕ್ಲೋಸ್ ಮಾಡಿ 1 ಅಥವಾ 2 ವಿಷಲ್ ಹಾಕಿಸ್ಕೋಬೇಕು. ನಿಮಗೆ ರೈಸ್ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ 1 ವಿಷಲ್ ಸಾಕು. ಸ್ವಲ್ಪ ಮೆತ್ತಗೆ ಬೇಕು ಅಂತಂದರೆ 2 ವಿಷಲ್ ಹಾಕಿದರೆ ಸಾಕು. ನಾನು 2 ವಿಷಲ್ ಹಾಕ್ತೀನಿ, ಯಾಕಂತಂದರೆ ನನ್ನ ಮಗಳಿಗೆ ಈ ರೈಸ್ ಎಲ್ಲ ಸ್ವಲ್ಪ ಜಾಸ್ತಿ ಬೆಂದಿರಬೇಕು, ಅದಕ್ಕೋಸ್ಕರ 2 ವಿಷಲ್ ಹಾಕಿಸ್ಕೊತೇನೆ. ನೋಡಿ, 2 ವಿಷಲ್ ಆಗಿದೆ. 2 ವಿಷಲ್ ಆದ ನಂತರ ಸ್ಟವ್ ಬಂದ್ ಮಾಡಿ ಈ ಥರ ಒಂದು ಸ್ವಲ್ಪ ಇದರದ್ದು ಗ್ಯಾಸ್ ಇರುತ್ತಲ್ಲ ಒಳಗಡೆ, ಅದನ್ನ ತೆಗೆದು ಬಿಡಬೇಕು. ಯಾಕಂತಂದರೆ 2 ವಿಷಲ್ ಹಾಕಿದ್ರಿಂದ ತುಂಬಾ ಬೇಯೋ ಚಾನ್ಸಸ್ ಇರುತ್ತೆ. ಆಮೇಲೆ ಇದು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡೋಣ. ತಣ್ಣಗಾದ ನಂತರ ವಿಷಲ್ ತೆಗೆದುಬಿಟ್ಟು ಕುಕ್ಕರ್ ಓಪನ್ ಮಾಡೋಣ. ವಾವ್, ಘಮ ಅಂತ ಸ್ಮೆಲ್ ಇದೆಯಲ್ಲ, ಮೂಗಿಗೆ ಹೊಡಿತಾ ಇದೆ. ಸೂಪರ್ ಆಗಿರುವಂಥ ಕುಷ್ಕ ರೆಡಿಯಾಗಿದೆ. ನೀಟಾಗಿ ಬೆಂದಿದೆ ಕೂಡ. ನೋಡಿ, ಗೊತ್ತಾಗ್ತಿದೆಯಲ್ಲ ಯಾವ ಥರ ಬಂದಿದೆ ಅಂತ. ಸಕ್ಕತ್ತಾಗಿ ಬಂದಿದೆ.
ಫ್ಲೇವರ್ ಮಾತ್ರ ನೀವು ನಂಬಲ್ಲ, ಒಂದ್ಸರಿ ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಇದಕ್ಕೆ ರಾಯ್ತನ ರೆಡಿ ಮಾಡಿಕೊಂಡು ಸರ್ವ್ ಮಾಡಿದರೆ ಬಿಸಿ ಬಿಸಿ ತಿಂತಾ ಇದ್ದರೆ ಅದರ ಮಜ್ಜನೇ ಬೇರೆ. ಎಷ್ಟು ಸಕ್ಕದಾಗಿ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಈ ಥರ ಕುಷ್ಕ ನಿಮಗೆ ಯಾವ ಹೋಟೆಲಲ್ಲೂ ಸಿಗಲಿಕ್ಕಿಲ್ಲ. ಮನೇಲೇ ಮಾಡಿದರೆ ಅದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಬಾಯಿಗೆ ಕೂಡ ರುಚಿ. ಈ ಟೈಮಲ್ಲಂತೂ ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಲೇಬೇಕು. ಯಾಕಂತಂದರೆ ಹೊರಗಡೆ ಹೋಗಿ ತಿನ್ನೋದಂತೂ ಖಂಡಿತವಾಗ್ಲೂ ಸೇಫ್ ಅಲ್ಲ. ಮನೆಯಲ್ಲೇ ಮಾಡಿ ತಿನ್ನಿ. ಚಿಕನ್ ಬಿರಿಯಾನಿ ತಿನ್ನುವವರಿಗೆ ಇದನ್ನ ತಿಂತಾ ಇದ್ದರೆ ಚಿಕನ್ ಬಿರಿಯಾನಿಗಿಂತ ಇದು ರುಚಿಯಾಗಿ ಕಂಡಿಲ್ಲದಿದ್ದರೆ ಆಮೇಲೆ ನೀವು ನನಗೆ ಹೇಳಿ. ಅಷ್ಟು ಸೂಪರ್ಬ್ ಆಗಿರುತ್ತೆ ಈ ಕುಷ್ಕ ರೈಸ. ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಲಿಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ಹಾಗೆಯೇ ನೀವೇನಾದರೂ ಇಲ್ಲಿ ತನಕ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ನೀವು ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.